ಎಲ್ರಿಗೂ ನಮಸ್ಕಾರ. ಸ್ಪಂದನ ವಾಹಿನಿಯನ್ನು ನೋಡ್ತಿರುವಂತಹ ಸಮಸ್ತ ವೀಕ್ಷಕರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಿದ್ದೇನೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಎರಡು ಆಸೆ ಭಾರಿ ಕಾಮನ್ ಆಗಿ ಬರ್ತಾರಂತೆ. ಅನ್ಲೆಸ್ ಕೆಲವರು ಹೇಳ್ತಾರೆ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತ. ಆದರೂ ಎರಡು ಆಸೆ ಭಾರಿ ಬೇಸಿಕ್ ಆಗಿ ಬರ್ತದೆ. ಒಂದು ಆಸೆ ಅಂತ ಅಂದರೆ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ, ಮತ್ತು ಇನ್ನೊಂದು ಆಸೆ ಬರೋದು ಮದುವೆ ಆಗಬೇಕು ಅಂತ. ಆದರೆ ಈ ಮನೆ ಕಟ್ಟಲಿಕ್ಕೂ ಮದುವೆ ಆಗಲಿಕ್ಕೂ ಎರಡಕ್ಕೂ ಸಾಕಷ್ಟು ಇತ್ತೀಚೆಗೆ ತೊಂದರೆಗಳು ಸಾವಿರಾರು ಬರ್ತದೆ. ಆದರೂ ಕೂಡ ಈ ಮನೆ ಕಟ್ಟಿದ ಮೇಲೆ ಮದುವೆ ಆದಮೇಲೆ ಮತ್ತೆ ಇನ್ನೊಂದು ಆಸೆ ಅಂತ ಬರ್ತಾರೆ ಅಂದರೆ ಆಚೆ ಓಡಾಡಲಿಕ್ಕೆ ಒಂದು ಕಾರ್ ಇದ್ದರೆ ಒಳ್ಳೆಯದಲ್ಲ ಅಂತ. ಆದರೆ ಈಗ ತಗೊಳ್ಳಿಕ್ಕೆ ಹೋದರೆ ಸುಮಾರು ಲಕ್ಷ ನಾವು ಅದಕ್ಕೋಸ್ಕರ ಇಡಬೇಕಾಗ್ತದೆ. ಆದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ MK ಎಂಟರ್ಪ್ರೈಸಸ್ ಹಾಗೆ ವಂಡರ್ಫುಲ್ ಸ್ಕೀಮನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ 12ನೇ ವಿಡ್ರಾದಲ್ಲಿ ನಾವೆಲ್ಲ ಸೇರಿದ್ದೇವೆ. ನೀವು ಕಾರ್ಯಕ್ರಮವನ್ನು ಸುಮಾರು ಜನ ನೋಡ್ತಿದ್ದೀರಿ. ಸ್ಪಂದನ ವಾಹಿನಿಯಲ್ಲಿ ನಿಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆರಂಭಿಸಿದ್ದೇವೆ. ಬಿಫೋರ್ ದ್ಯಾಟ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಬಹಳ ವಿಶೇಷವಾದಂತಹ ಒಂದು ಬಹುಮಾನ. ನಾನು ಲಾಸ್ಟ್ ತಿಂಗಳಲ್ಲೇ ನಿಮಗೆಲ್ಲ ಹೇಳಿದ್ದೆ ಈ ತಿಂಗಳು ಒಂದು ವಿಶೇಷ ಬಹುಮಾನ ಉಂಟಂತ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾರುತಿ ಆಲ್ಟೋ 800 ಈ ಬಾರಿ ನಿಮಗೆ ಕೊಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ತಂಡ. ಸೊ ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತೇವೆ. ಇವತ್ತು ನಮ್ಮ ಜೊತೆ ಅತಿಥಿಗಳೆಲ್ಲ ಇದ್ದಾರೆ. ಅವರೆಲ್ಲೂ ಬರೋದಕ್ಕಿಂತ ಮುಂಚೆ ನಿಮ್ಮ ಕನಸಿನ ಮನೆ ತಯಾರಾಗ್ತಾ ಇದೆ. ಇದೇ ನಿಮಗೆ ಒಂದು ಶುಭ ಸುದ್ದಿ. ಈ ಕನಸಿನ ಮನೆ ತಯಾರಾಗ್ತಿರುವಂಥ ಒಂದೆರಡು ಪಿಕ್ಚರ್ಸ್ ನಮಗೆ ಸಿಕ್ಕಿದೆ. ನಿಮ್ಮ ಮುಂದೆ ಆ ಪಿಕ್ಚರ್ಸ್ನ ತೋರಿಸಲಿಕ್ಕೆ ನಾವು ಭಾಳ ಖುಷಿ ಪಡ್ತಾ ಇದ್ದೇವೆ. ಬಹುಶಃ ನೀವೆಲ್ಲ ಸ್ಕ್ರೀನ್ ಮೇಲೆ ಆ ಪ್ರಯತ್ನವನ್ನು ಮಾಡಬಹುದು. ಸ್ಕ್ರೀನ್ನಲ್ಲಿ ನಿಮಗೆ ನಿಮ್ಮ ಕನಸಿನ ಮನೆ ತಯಾರಾಗ್ತಿರುವಂತಹ ಚಿತ್ರಗಳು ಖಂಡಿತವಾಗಿ ಸಿಗ್ತಾ ಇದೆ. ಈ ಕನಸಿನ ಮನೆ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಖಂಡಿತವಾಗಿ ಯಾರ ಪಾಲಾಗ್ತಾರೆ ಅನ್ನೋದನ್ನು ನಾವೆಲ್ಲ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ಸಾಕಷ್ಟು ಮತ್ತೆ ನಾನು ಮಾತಾಡ್ತೇನೆ. ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸುವ ನಮ್ಮ ಜೊತೆ ಅತಿಥಿಗಳಾಗಿದ್ದಾರೆ. ಇವತ್ತು ರಾಜೇಶ್ ಶೆಟ್ಟರು ಬರಬೇಕಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರುವ ಕಾರಣ ನಮ್ಮ ಜೊತೆ ಇದ್ದಾರೆ ನಜೀರ್ ಪೊಳ್ಯ ಅವರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಉಡುಪಿ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಇವರು. ಅವರನ್ನು ಬಹಳ ಪ್ರೀತಿಯಿಂದ ನಾನು ನಮ್ಮ ಸ್ಪಂದನ ವಾಹಿನಿಯ ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಬರಬೇಕು ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತ. ಅದರ ಜೊತೆಗೆ MK ಎಂಟರ್ಪ್ರೈಸಸ್ ಶೈನ್ ಎಂಟರ್ಪ್ರೈಸಸ್ ಇದರ ನಮ್ಮೆಲ್ಲರ ಪ್ರೀತಿಯ ಫಿರೋಜ್ ಖಾನ್ ಸರ್ ಹಾಗೆ ಮುಜಾಫಿರ್ ಅಹಮದ್ ಅವರನ್ನು ಭಾಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಿದ್ದೇನೆ. ಅವರ ಜೊತೆ ಫಿರೋಜ್ ಖಾನ್ ಸರ್ ಅವರ ಮುದ್ದಿನ ಮಗಳು ಫಿಜಾ ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಿದ್ದೇನೆ. ಇವತ್ತಿನ 3 ಸರ್ಪ್ರೈಸ್ ಗಿಫ್ಟ್ ವಚಸ್ಸನ್ನು ತೆಗಿತಾ ಇದ್ದಾರೆ ಫಿಜಾ ಅವರು ಅವರ ಅದೃಷ್ಟದ ಕೈಯಿಂದ. ಹಾಗಾಗಿ ತಡ ಮಾಡೋದು ಸರಿಯಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಈ ಸಾರಿ ಸ್ವಲ್ಪ ಈಚೆ 10ನೇ ತಾರೀಕಿಂದ ನಂತರ ಕಟ್ಟಿದವರ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಅಂದರೆ ನೀವೆಲ್ಲ ಆಲ್ಟೋ ಕಾರ್ನ ನಿರೀಕ್ಷೆಯಲ್ಲಿ ಇದ್ದೀರಂತ ನನಗೆ ಖಂಡಿತವಾಗಿ ಗೊತ್ತಾಗ್ತಾ ಇದೆ ಇದನ್ನು ನೋಡಬೇಕಾದ್ರೆ. ಆ್ಯಂಡ್ ನಾನು ರಿಕ್ವೆಸ್ಟ್ ಮಾಡಿಕೊಳ್ತಿದ್ದೇನೆ ಸರ್, ದಯವಿಟ್ಟು 10ನೇ ತಾರೀಕಿನ ಒಳಗೆ ಕಟ್ಟಿದವರ ಎಲ್ಲ ಕೂಪನ್ಸ್ಗಳನ್ನು ಒಮ್ಮೆ ನಿಮ್ಮ ಬಾಕ್ಸನ್ನು ತೋರಿಸಿ ನಂತರ ಅದಕ್ಕೆ ಹಾಕಬೇಕು. MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ ಈ 12ನೇ ಡ್ರಾದ ಅದೃಷ್ಟದ ಬಾಕ್ಸನ್ನು ನೀವೆಲ್ಲ ನೋಡ್ತಿದ್ದೀರಿ. ಇಟ್ ಈಸ್ ಅ ಎಂಟಿ ಬಾಕ್ಸ್. ಅದರಲ್ಲಿ ನಾವು 10ನೇ ತಾರೀಕಿನ ಒಳಗೆ ಕಟ್ಟಿರುವಂಥ ಎಲ್ಲ ಕೂಪನ್ಗಳನ್ನು ಫಿರೋಜ್ ಖಾನ್ ಸರ್ ಅವರವರ ಅಮೃತ ಹಸ್ತದಿಂದ ಹಾಕ್ತಾ ಇದ್ದಾರೆ. ಸೊ ಇದನ್ನು ನಾವು ಇದು ಮೊದಲೇ ಹಾಕಿಡ್ಬೋದಿತ್ತು, ಆದರೆ ಇಟ್ ಈಸ್ ಅ ವೆರಿ ಟ್ರಾನ್ಸ್ಪರೆಂಟ್ ಶೋ. ನಿಮಗೆಲ್ಲ ಗೊತ್ತಾಗಬೇಕು ಅಂತಲೇ ನಿಮ್ಮ ಕಣ್ಣ ಮುಂದೆನೇ ಈಗ ಎಲ್ಲ ಕೂಪನ್ಸ್ಗಳನ್ನು ನಾವು ಹಾಕ್ತಾ ಇರೋದು. ಸೊ ಫಿಜಾ ಅವರು ಯೂಟ್ಯೂಬ್ ಕೂಡ ಅವರದು ಈಗ ಚಾಲಾಗಿದೆ. ಸೊ ಯೂಟ್ಯೂಬರ್ ಕೂಡ ಹೌದು ಅವರು. ಸೊ ಫಿಜಾ ಅವರು ಅವರ ಅಮೃತ ಹಸ್ತದಿಂದ ಒಂದು ಬಾರಿ ಎಲ್ಲ ಕಾಯಿನ್ಸ್ಗಳನ್ನು ಶಫಲ್ ಮಾಡಬೇಕು. ಎಸ್ ಸರ್. ಗಿಫ್ಟ್ ಹ್ಯಾಂಪರ್ ಪಡೆಯುವಂತಹ ಮೊದಲ ಅದೃಷ್ಟಶಾಲಿ ವ್ಯಕ್ತಿಯ ಕೂಪನ್ ನಂಬರನ್ನು ಆಯ್ಕೆ ಮಾಡಲಿಕ್ಕೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಫಿಜಾ ಖಾನ್. ಎಸ್, ಹಿಯರ್ ವಿ ಗೋ. ಹ್ಯಾಂಡ್ಸ್ ಆರ್ ಎಂಟಿ. ನಿಮಗೆಲ್ಲ ನೋಡ್ತಿರ್ಬೋದು, ಅದಿರೋದೇ ಸಣ್ಣದು ಕೈ, ಹಾಗಾದರೆ ಒಂದೇ ಕಾಯಿನ್ ಬರ್ಬೋದು. ಸೊ ಒಂದು ಒಳ್ಳೆ ಅದೃಷ್ಟದ ಕಾಯಿನನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ದ ಮೊದಲ ಕೂಪನ್ ನಂಬರ್ ಈಸ್ 15551 1551. MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ 12ನೇ ತಿಂಗಳಿನ ಈ ಡ್ರಾದ ಮೊದಲ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಕೂಪನ್ ನಂಬರ್ 15551. ಬಿಬಿ ಬತುಲ್ ಖಾನ
ಸುರತ್ಕಲ್ ಇವರಿಗೆ ಮೊದಲ ಗಿಫ್ಟ್ ಹ್ಯಾಂಪರ್ ಹೋಗಿದೆ. ಫಿಜಾ ಅವರ ಅಮೃತ ಕೈಯಿಂದ ನಾವೆಲ್ಲ ಆಯ್ಕೆ ಮಾಡಿದ್ದೆವು. ಸೊ ಎರಡನೆಯ ಇನ್ನೊಂದು ಕಾಯಿನನ್ನು ಆಯ್ಕೆ ಮಾಡಲಿಕ್ಕೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಮತ್ತೊಮ್ಮೆ. ಎಸ್ ಫಿಜಾ, ಲೆಟ್ಸ್ ಗೋ. ಎರಡನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಕೂಪನ್ ನಂಬರ್ ಇದು 2023 ಅಲ್ಲ, 2093, 209 and 3. ಈ ಎರಡನೆಯ ಅದೃಷ್ಟಶಾಲಿ ಕೂಪನ್ ನಂಬರ್ 209 ಹಾಗೆ 3, 2093. ಇವರು ಮೊಹಮ್ಮದ್ ರಫೀಕ್ ಮೂಳೂರು. ಇವರಿಗೆ ಎರಡನೆಯ ಗಿಫ್ಟ್ ಹ್ಯಾಂಪರ್ ಹೋಗಿದೆ. ಮೂರನೆಯ ಹಾಗೆ ಕಡೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಅದೃಷ್ಟಶಾಲಿಯ ಕೂಪನ್ ನಂಬರ್ ಫಿಜಾ. ಎಸ್, ನಿಮಗೆ ಅದು ಕೈ ಖಾಲಿ ಅಂತ ಗೊತ್ತಿದೆ, ತೆಗೆದು ಬರೋಲ್ಲ. ಚಲೋ, ದ ಲಾಸ್ಟ್ ಕೂಪನ್ ನಂಬರ್ ಈಸ್ 958, 958. ಇನ್ನೊಂದು ವಿಶೇಷ ಸೂಚನೆ, ಇವರೆಲ್ಲ 10ನೇ ತಾರೀಕಿನ ಒಳಗೆ ಪೇ ಮಾಡಿದವರು. ಅಂದರೆ ನಾನು ಎಸ್ ಯಾರು KM ಮಯದಿ ಹೆಜಮಾಡಿ ಇವರಿಗೆ ಮೂರನೆಯ ಒಂದು ಗಿಫ್ಟ್ ಹ್ಯಾಂಪರ್ ಹೋಗಿದೆ. ಸೊ ಈ ಮೂರು ಬಹುಮಾನಗಳನ್ನು ಆಯ್ಕೆ ಮಾಡಿದಂತಹ ಫಿಜಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನೀವು ಆಸರದಿಂದ ಕೆಳಗೆ ಬನ್ನಿ. ವೆರಿ ನೈಸ್. ನೀವೆಲ್ಲ ನೋಡ್ತಿರ್ಬೋದು, ಸಣ್ಣ ಒಂದು ಮಗು 3 ಅದೃಷ್ಟಶಾಲಿ ವ್ಯಕ್ತಿಯ ಕೂಪನ್ ನಂಬರನ್ನು ನಿಮಗೋಸ್ಕರ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ಮತ್ತೊಂದು ಮೈಲುಗಟ್ಟ, ನಿಮಗೆಲ್ಲ ಕಾಣ್ತಿರುವ ಹಾಗೆ 3 ಚಿನ್ನದ ಉಂಗುರಗಳ ವಾರಸುದಾರರನ್ನು ಆಯ್ಕೆ ಮಾಡುವಂತಹ ಸಮಯ ಆಗಿದೆ. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ನಜೀರ್ ಪೋಳಿಯಾ ಸರ್, ದಯವಿಟ್ಟು ಮುಂದೆ ಬನ್ನಿ ಸರ್. ಆ್ಯಂಡ್ ಮೊದಲ ಚಿನ್ನದ ಉಂಗುರವನ್ನು ಪಡೆಯುವಂತಹ ಅದೃಷ್ಟಶಾಲಿ ಕೂಪನ್ ನಂಬರನ್ನು ಆಯ್ಕೆ ಮಾಡ್ತಿದ್ದಾರೆ ನಜೀರ್ ಸರ್ ಅವರು. ಒಂದು ಬಾರಿ ನಿಮ್ಮ ಕೈ ಪ್ಲೀಸ್ ತೋರಿಸಿ ಸರ್. ಇಟ್ಸ್ ಎಂಪ್ಟಿ ಹ್ಯಾಂಡ್. ಅವರು ಪತ್ರಕರ್ತರು, ಹಾಗಾಗಿ ಮೋಸ ಖಂಡಿತವಾಗಿ ಇಲ್ಲ. ಸೊ ಲೆಟ್ಸ್ ಗೋ. ಮೊದಲ ಅದೃಷ್ಟಶಾಲಿ ವ್ಯಕ್ತಿ ಕೂಪನ್ ನಂಬರ್ ಈಸ್ 2224, 222 and 4. ಈ ಅದೃಷ್ಟಶಾಲಿ ಯಾರು ಅಂತ ನಾವು ನೋಡೋಣ. ಅದಕ್ಕಿಂತಲೂ ಮುಂಚೆ ಚಿನ್ನದ ಉಂಗುರವನ್ನು ಪಡೆದಿರುವಂತಹ ಮೊದಲ ಅದೃಷ್ಟಶಾಲಿಯ ಕೂಪನ್ ನಂಬರ್ ಈಸ್ 222 and 4, 222 ನಾಜಿರಾ ಬಾನು ಕೈಕಂಬ ಅವರು ಮೊದಲ ಚಿನ್ನದ ಉಂಗುರವನ್ನು ಪಡೆದುಕೊಂಡಿರುವಂತಹ ಅದೃಷ್ಟಶಾಲಿ ವ್ಯಕ್ತಿಯಾಗಿದ್ದಾರೆ. ಸೊ ಎರಡನೆಯ ಅದೃಷ್ಟಶಾಲಿ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ನಜೀರ್ ಸರ್. ಎರಡನೆಯ ಚಿನ್ನದ ಉಂಗುರದ ವಾರಸುದಾರರು ಯಾರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ದ ಕೂಪನ್ ನಂಬರ್ ಈಸ್ 0353, 0353, 0353. ಇವತ್ತು ಸುಮಾರು 3 ಬರ್ತಾ ಇದೆ. ಇರ್ಫಾನ್ ಬಚ್ಪೆ ಅವರು ಇನ್ನೊಂದು ಬಹುಮಾನ ಅಂದರೆ ಚಿನ್ನದ ಉಂಗುರವನ್ನು ಪಡ್ಕೊಂಡಿದ್ದಾರೆ. ಕೊನೆಯ ಒಂದು ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರನ್ನು ಆಯ್ಕೆ ಮಾಡಲಿಕ್ಕೆ ಮತ್ತೆ ನಾನು ನಜೀರ್ ಸರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೊನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಅದೃಷ್ಟದ ಕೂಪನ್ ನಂಬರ್ ಈಸ್ 0434. ಎಲ್ಲ ಹೀಗೆ ಪ್ರಾಸ ಬರ್ತದೆ. 0434, 04 and 34. ಜುನೇದ್ ಮಂಗಳೂರು ಈ ಕೊನೆಯ ಒಂದು ಚಿನ್ನದ ಉಂಗುರವನ್ನು ಪಡೆಯುವಂತಹ ಅದೃಷ್ಟಶಾಲಿ ವ್ಯಕ್ತಿಯಾಗಿ ನಮ್ಮ ಜೊತೆ ಇದ್ದಾರೆ. ಸೊ ಎಲ್ಲ ವಿಜೇತರಿಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ, ನಮ್ಮ ಜೊತೆ ಇವತ್ತು ಅತಿಥಿಗಳಾಗಿ ಬಂದಿರುವಂತಹ ನಜೀರ್ ಪೊಳ್ಳಿಯಾ ಅವರು ಈ ಕಾರ್ಯಕ್ರಮದ ಬಗ್ಗೆ, ಈ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಅವರಲ್ಲಿ ಭಾಳ ಪ್ರೀತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ಸ್ಕೀಮ್ನ ವಿಜೇತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ MK ಗ್ರೂಪ್ ಶೈನ್ ಎಂಟರ್ಪ್ರೈಸ್ ಅವರದು ಒಂದು ಉತ್ತಮ ಕಾರ್ಯಕ್ರಮ ಅಂತ ಹೇಳ್ಬೋದು. ಇವತ್ತು ಆನ್ಲೈನಲ್ಲಿ ಸಾಕಷ್ಟು ಇಂಥ ಗೇಮ್ಗಳು ಇಂಥ ಎಲ್ಲ ಬರ್ತದೆ, ಲಕ್ಕಿ ಡ್ರಾ ಅದರಲ್ಲಿ ಎಷ್ಟೋ ಜನ ಹಣ ಕಳೆದುಕೊಳ್ತಾರೆ, ಏನು ಸಿಗದೆ ಮೋಸಕ್ಕೊಳಗಾಗ್ತಾರೆ, ಮತ್ತು ಹಾಕಿದ ಹಣ ಸಹ ಸಿಗಲ್ಲ. ಆದರೆ ಇದರಲ್ಲಿ ಹಾಗೆಲ್ಲ, ಯಾರಿಗೂ ಮೋಸ ಇಲ್ಲ, ಪಾರದರ್ಶಕತೆ, ಓಪನ್ ಆಗಿ ಲೈವ್ ಆಗಿ ತೆಗಿತಾರೆ. ಒಂದು ಎರಡನೇದು, ಹಣ ಹಾಕಿದವರು ಎಲ್ಲರಿಗೂ ಏನಾದರೂ ಸಿಗ್ತದೆ, ಯಾವುದರಲ್ಲಿ ಮೋಸ ಇಲ್ಲ, ಪ್ರಾಮಾಣಿಕವಾಗಿ ಈ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ. ಮುಂದೆಯೂ ಕೂಡ ಇಂಥ ಲಕ್ಕಿ ಡ್ರಾ ಮಾಡಿ ಎಲ್ಲರಿಗೂ ಒಳಿತಾಗಲಿ ಆಗಲಿ ಅಂತ ಹಾರೈಸ್ತಾ ಇದ್ದೇನೆ. ವೆರಿ ನೈಸ್. ಒಂದು ಪಾಯಿಂಟ್ ಅಂತೂ ನೀವೆಲ್ಲ ಖಂಡಿತವಾಗಿ ಕೇಳಿರ್ಬೋದು.
ಈಗ ಆನ್ಲೈನ್ ಗ್ಯಾಮ್ಲಿಂಗ್ಗಳು ಸಾಕಷ್ಟು ನಡೀತಾ ಇದೆ. ಅದರಲ್ಲಿ ಹಣ ಪಡೆದುಕೊಂಡವರಿಗಿಂತ ಜಾಸ್ತಿ ಕಳ್ಕೊಂಡವರೇ ಜಾಸ್ತಿ. ಆದರೂ ಇಂತಹ ಯೋಜನೆಗಳನ್ನು ಮಾಡೋದ್ರ ಮೂಲಕ ಬಹುಶಃ ಸ್ವಲ್ಪ ಆನ್ಲೈನ್ ಗ್ಯಾಮ್ಲಿಂಗ್ ಎಲ್ಲ ಕಮ್ಮಿ ಆಗ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಎಲ್ಲವೂ ಇದರಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ನಿಮ್ಮ ಕಣ್ಣ ಮುಂದೆನೇ ನಡೀತಿರುವಂತಹ ಎಲ್ಲ ಪ್ರೊಸೆಸ್ಗಳು. ಇದನ್ನು ನಾವು ಮನೆಯಲ್ಲಿ ಕೂಡ ಮಾಡಿ ತರ್ಬೋದು, ಇಲ್ಲಿ ಕೂಡ ಮಾಡ್ಬೋದು. ಆದರೆ ನಿಮ್ಮ ಮುಂದೆ ಮಾಡುವಂಥ ಉದ್ದೇಶ ಇಷ್ಟೇ. ಇಲ್ಲಿ ಬೇರೆ ಯಾವುದೇ ಮೋಸಗಳು ಅಥವಾ ಬೇರೆ ಏನೂ ನಡೆಯುವುದಿಲ್ಲ. ನಿಮ್ಮ ಮುಂದೆನೇ ಏನಾದರೂ ನಡೆದರೆ ಇಲ್ಲಿ ಟ್ರಾನ್ಸ್ಪರೆಂಟಾಗಿ ಎಲ್ಲವನ್ನು ನಾವು ಇಲ್ಲೇ ಆಯ್ಕೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ನಜೀರ್ ಸರ್. ಆ್ಯಂಡ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಈ ಮುಖ್ಯ ಘಟ್ಟಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ನಮ್ಮ ಫಿರೋಜ್ ಖಾನ್ ಸರ್, ಮತ್ತೆ ನಿಮ್ಮ ಮಾತುಗಳು ಪ್ಲೀಸ್. ಹಾಯ್ ಎವ್ರಿವನ್, ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಇನ್ನು ಈ 18 ತಿಂಗಳಿನ ಈ ಸ್ಕೀಮಿನಲ್ಲಿ ಈಗಾಗಲೇ ನಾವು 12ನೇ ತಿಂಗಳಿಗೆ ಪಾದಾರ್ಪಣೆ ಮಾಡ್ತಿದ್ದೇವೆ. ಈ ಒಂದು 12 ತಿಂಗಳಲ್ಲಿ ಆಲ್ಟೋ ಕಾರ್ ನಿಮ್ಮದಾಗಿಸಿಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ಬಾಕಿ ಇದೆ. ಅದೇ ರೀತಿ ನಿಮ್ಮ ಕನಸಿನ ಮನೆ ಕೂಡ ರೆಡಿ ಆಗ್ತಾ ಇದೆ. ನೀವು ಸ್ಕ್ರೀನಲ್ಲಿ ಹೋಗಿರ್ಬೋದು, ಫೀಚರ್ಸ್ ಎಲ್ಲ ಹಾಕಿದ್ದೇವೆ ನಾವು. ಅದನ್ನು ಫೌಂಡೇಶನ್ ಕೆಲಸ ಈಗ ಕಂಪ್ಲೀಟ್ ಆಗಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಮನೆ ಕೂಡ ರೆಡಿ ಆಗುತ್ತದೆ. ಈ ಕನಸಿನ ಮನೆ ಯಾರ ಪಾಲಾಗ್ತದೋ ನೋಡೋಣ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದಂಥ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ, ಈ ಯೋಜನೆ ಸ್ಟಾರ್ಟ್ ಆಗಿ ಕರೆಕ್ಟು 1 ವರ್ಷ ಆಗಿದೆ. ಸೊ ನಮ್ಮಲ್ಲಿ ಇರುವಂಥ ಎಲ್ಲ ತಂಡದವರಿಗೆ 1 ವರ್ಷ ಹೇಗೆ ಹೋಯ್ತು ಅಂತ ದೇವರಾಣಿಗೆ ಗೊತ್ತಿರಲಿಕ್ಕಿಲ್ಲ ನಮಗೆ. ಅಷ್ಟು ಬೇಗ ಹೋಗಿದೆ ಈ 1 ವರ್ಷ. ಈ 1 ವರ್ಷದಲ್ಲಿ ನಾವು 100 ವಿಜೇತರನ್ನು ಆಯ್ಕೆ ಮಾಡಿದ್ದೇವೆ. 100 ಜನರಿಗೆ ಬಹುಮಾನಗಳು ಖಂಡಿತವಾಗಿ ಸಿಕ್ಕಿದೆ. ಆದರೆ ಈ 1ನೇ ವರ್ಷದ ಕೊನೆಯ ಈ 12ನೇ ತಿಂಗಳ ಈ ಡ್ರಾದಲ್ಲಿ ನಾವು ಕೊಡ್ತಾ ಇರುವಂಥದ್ದು ಮಾರುತಿ ಆಲ್ಟೋ 800. ಈಗಿನ ಪ್ರಪಂಚದಲ್ಲಿ ಕಾರ್ ತಗೊಳ್ಳಿಕ್ಕೆ ಭಾರಿ ಕಷ್ಟ. ಒಂದು ಫಿನಾನ್ಷಿಯಲ್ ಕಷ್ಟ ಅಂತಾದರೆ ಇನ್ನು ಮತ್ತು ಡಾಕ್ಯುಮೆಂಟ್ಸ್ಗಳ ಕಷ್ಟ. ಇದೆಲ್ಲ ಕಷ್ಟಗಳನ್ನು ನಾವೆಲ್ಲ ಲೆಕ್ಕಿಸದೆ ಇವತ್ತು ನಿಮಗೋಸ್ಕರ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಆಲ್ಟೋ ಕಾರನ್ನು ಕೊಡ್ತಾ ಇದೆ. ಈ ಆಲ್ಟೋ ಕಾರನ್ನು ಪಡ್ಕೊಳ್ಳುವಂತಹ ಅದೃಷ್ಟಶಾಲಿಯನ್ನು ಆಯ್ಕೆ ಮಾಡುವಂಥ ಸಮಯ ಇದು. ನಾನು ನಮ್ಮ ಅತಿಥಿಗಳಲ್ಲಿ ಬಹಳ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅದಕ್ಕಿಂತಲೂ ಮುಂಚೆ 10ನೇ ತಾರೀಕಿನ ನಂತರ ಕಟ್ಟಿದವರ ಒಂದಷ್ಟು ಕೂಪನ್ ಸಂಖ್ಯೆಗಳು ಇಲ್ಲಿವೆ. ಕೆಲವು ಮಾತ್ರ ಇದೆ. ಇದು ಹೋಗ್ತಾ ಅಂದರೆ ಕಮ್ಮಿ ಆಗ್ತಾ ಇದೆ, ಅದೇ ಖುಷಿ ವಿಷಯ. ಸೊ ಅವರನ್ನು ಕೂಡ ಆ ಒಂದು ಬಾಕ್ಸಿಗೆ ಹಾಕಬೇಕು ಅಂತ ಭಾಳ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಈ ಅದೃಷ್ಟದ ಬಾಕ್ಸಿನಲ್ಲಿ 10ನೇ ತಾರೀಕಿನ ನಂತರ ಕಟ್ಟಿದವರದ್ದು ಇದೆ, ಅದರ ಹಿಂದೆ ಕಟ್ಟಿದವರದ್ದು ಇದೆ. ಅದ್ರ ಜೊತೆಗೆ ಇವತ್ತು ನಮ್ಮ ಗೆದ್ದಿರುವಂತಹ ಮತ್ತೆ 6 ವಿಜೇತರ ಒಂದು ಕೂಪನ್ ನಂಬರನ್ನು ಕೂಡ ನಾವು ಹಾಕ್ತಾ ಇದ್ದೇವೆ. ಅಂದರೆ ನಿಮಗೆ ಇನ್ನೊಮ್ಮೆ ಅದೃಷ್ಟವನ್ನು ಪರೀಕ್ಷಿಸುವಂಥ ಸಮಯ ಕೂಡ ಬರ್ಬೋದು. ಅಂದರೆ ಈ ಆಲ್ಟೋ ಕಾರ್ ನಿಮ್ಮದು ಆಗ್ಬೋದು. ಹೀಗೆ ನಮ್ಮಲ್ಲಿ ಉದಾಹರಣೆ ಕೂಡ ಇದೆ. 2 ಬಾರಿ ಗೆದ್ದವರು ನಮ್ಮ ಅತಿಥಿಗಳಾಗಿ ಸಹ ಬಂದಿದ್ರು ಅವರು ಒಂದು ಸಲ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ಈ ಕಾಯಿನ್ಸ್ಗಳನ್ನು ಒಂದು ಶಫಲ್ ಮಾಡ್ತಾ ಇದ್ದಾರೆ ಫಿರೋಜ್ ಖಾನ್ ಸರ್ ಅವರು. ಹದಿನೆಂಟು ತಿಂಗಳ ಈ ಸುಂದರ ಯೋಜನೆಯ 12ನೇ ಡ್ರಾದಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೇವೆ ಮಾರುತಿ ಆಲ್ಟೋ 800. ಇದನ್ನು ಪಡೆಯುವಂತಹ ಅದೃಷ್ಟಶಾಲಿ ವ್ಯಕ್ತಿಯ ಕೂಪನ್ ನಂಬರನ್ನು ಆಯ್ಕೆ ಮಾಡಲಿಕ್ಕೆ ನಾನು ನಮ್ಮ ಅತಿಥಿಗಳಲ್ಲಿ ಭಾಳ ಪ್ರೀತಿಯಿಂದ ಕೇಳಿಕೊಟ್ಟಿದ್ದೇನೆ. ನಜೀರ್ ಸರ್, ನಿಮ್ಮ ಅಮೃತ ಹಸ್ತದಿಂದ ಒಬ್ಬರು ಅದೃಷ್ಟಶಾಲಿ ವ್ಯಕ್ತಿಯ ಕೂಪನ್ ನಂಬರ್ ಈಸ್ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇದರ 12ನೇ ಡ್ರಾದ ಮಾರುತಿ ಆಲ್ಟೋ 800 ಪಡೆಯುವಂತಹ ವ್ಯಕ್ತಿಯ ಅದೃಷ್ಟಶಾಲಿ ವ್ಯಕ್ತಿಯ ಕೂಪನ್ ನಂಬರ್ ಈಸ್ 1203. ಸ್ವಲ್ಪ ಆಚೀಚೆ ಆಗಿದ್ರೆ 0123 ಆಗ್ತಿತ್ತು, ಬಟ್ 1203. MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ 12ನೇ ಡ್ರಾದ ಈ ಒಂದು ಮಾರುತಿ ಆಲ್ಟೋ ಕಾರನ್ನು ಪಡ್ಕೊಂಡಿದ್ದಾರೆ. ಕೂಪನ್ ನಂಬರ್ ಲಕ್ಷ್ಮಣ ಉಡುಪಿ ಅವರು ಈ ಒಂದು ಸುಂದರ ಸ್ಕೀಮಿನ ಮಾರುತಿ ಆಲ್ಟೋ 800 ಅನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಬಹಳ ಪ್ರೀತಿಯಿಂದ ನಮ್ಮೆಲ್ಲ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಬಹುಶಃ ಅವರಿಗೆ ಖಂಡಿತವಾಗಿ ಇದರ ಅಗತ್ಯ ಇದ್ದಿರಬಹುದು, ಪ್ರತಿಯೊಬ್ಬರಿಗೆ ಅಗತ್ಯ ಇರ್ತದೆ. ಆದರೂ ಅವರ ಒಂದು ರೆಸ್ಪಾನ್ಸನ್ನು ನಾವು ನೋಡಬೇಕು. ಸೊ ಅವರಿಗೆ ಕರೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಹಲೋ, ಲಕ್ಷ್ಮಣ್ ಅವರಲ್ಲ? ಲಕ್ಷ್ಮಣ್ ಅವರೇ ನಮಸ್ಕಾರ. ಇದು ನಾವು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಇಲ್ಲಿ ಲೈವಿಂದಲೇ ಕಾಲ್ ಮಾಡ್ತಾ ಇದ್ದೇವೆ.
ನೀವು ಒಂದು ಯೋಜನೆಗೆ ಕಟ್ತಾ ಬಂದಿದ್ದೀರಲ್ಲ ದುಡ್ಡು? ಹೌದೌದು. ಸೊ ನಮ್ಮ ಕರೆ ಯಾವುದಕ್ಕೆ ಇರ್ಬೋದು ಲಕ್ಷ್ಮಣ್ ಅವರೇ? ಯಾಕೆ ಕಾಲ್ ಮಾಡಿರ್ಬೋದು ನಾವು? ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಅಲ್ಲ. ಗೊತ್ತಾದ್ರೆ ನಿಮ್ಗೊಂದು ಸ್ವಲ್ಪ ಶಾಕ್ ಆಗ್ಬೋದು. ಸೊ ಲಕ್ಷ್ಮಣ್ ಅವರೇ, ನಿಮಗೆ ಲಕ್ಷ್ಮಣ್ ಅವರೇ, ಮೊದಲನೇದಾಗಿ ನಿಮ್ಮ ಹತ್ರ ಕೇಳಬೇಕು, ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಿ? ಶಾಪ್ ನಡೆಸಿಕೊಂಡಿದ್ದೀರಿ. ವೆರಿ ನೈಸ್. ಮನೆಯಲ್ಲಿ ಗಾಡಿ ಉಂಟಾ? ಗಾಡಿ ಉಂಟು. ವೆರಿ ನೈಸ್. ಲಕ್ಷ್ಮಣ್ ಅವರೇ, ನಿಮಗೆ ಒಂದು ಬಹಳ ಶುಭ ಸುದ್ದಿ. ಇವತ್ತು ಕೆಲವರಿಗೆ ಹಬ್ಬ ಕೂಡ ಹೌದು. ಸೊ ಶುಭ ಸುದ್ದಿ ಅಂತ ಅಂದ್ರೆ ನೀವು ಈ 12ನೇ ಡ್ರಾದ ಮಾರುತಿ ಆಲ್ಟೋ 800 ಕಾರ್ನ ವಿಜೇತರಾಗಿದ್ದೀರಿ. ಅಲ್ಲ, ನಿಮ್ಗೆ ಖುಷಿ ಆಗ್ಲಿಲ್ಲವಾ? ಖುಷಿ ಆಯ್ತು. ಸೊ ಅಲ್ಲ, ಈಗ ಯೋಜನೆಯನ್ನ ನೀವು ಅಮೌಂಟ್ ಅನ್ನ ಕಟ್ಕೊಂಡ್ ಬಂದಿದ್ದೀರಿ ಇಷ್ಟು 12 ತಿಂಗಳ ಕಾಲ. ಏನ್ ಅನ್ನಿಸ್ತಾ ಇದೆ ಸರ್ ಇವತ್ತು ಒಂದು ನೀವು ಕಾರನ್ನ ಗೆದ್ದಿದ್ದೀರಿ ಇದರಲ್ಲಿ? ಏನ್ ಅನ್ನಿಸ್ತದೆ? ಅದ ಮಾತೇ ಬರ್ತಾ ಇಲ್ಲವಾ? ಹೌದು. ವೆರಿ ನೈಸ್. ಯಾರದು ಚಪ್ಪಾಳೆ ಹೊಡೆದಿದ್ದಾರೆ ಹಿಂದೆ? ತಂಗಿ. ತಂಗಿ, ಓಕೆ. ಅಲ್ಲ, ತಂಗಿ ಅವರಿಗೆ ಫೋನ್ ಕೊಡಿ ಅಂತ ಸ್ವಲ್ಪ. ಹಲೋ. ಹಾ, ಏನ್ ಅನ್ನಿಸ್ತಾ ಇದೆ ಮೇಡಮ್? ಮನೆಗೆ ಒಂದು ಕಾರ್ ಬರ್ತಾರೆ. ಅಲ್ಲ ಅಲ್ಲ, ನೀವು ನಿಜಾನ ಅಂತ ಚೆಕ್ ಮಾಡ್ಲಿಕ್ಕೆ ನೀವು ಸ್ಪಂದನ ವಾಹಿನಿ ಓಪನ್ ಮಾಡ್ಬೋದು, ಇಲ್ಲ ಅಂದ್ರೆ ಯೂಟ್ಯೂಬ್ ಮಾಡ್ಬೋದು. ಸೊ ಏನ್ ಅನ್ನಿಸ್ತಾ ಇದೆ ಹೇಳಿ? ಫಸ್ಟ್ ಆಫ್ ಆಲ್ ಆಕ್ಚುಲಿ ಅಣ್ಣಂದೇ ಪ್ರಾಬ್ಲಮ್ಸ್. ಇವಾಗ ಮೊನ್ನೆ ತಾನೇ ಆಕ್ಸಿಡೆಂಟ್ ಆಯ್ತು, ಹಾಗಾಗಿ ನಮ್ಗೆ ಗೊತ್ತಾಗ್ತಿಲ್ಲ ನಿಜಾನ ಸುಳ್ಳ ಅಂತ. ಇಲ್ಲ 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 ಇಲ್ಲ, ನಿಜವೇ, 100% ನಿಜಾನೇ. ನಿಜಾನೇ 100%. ಇಲ್ಲೇ ಇದ್ದಾರೆ ಎಲ್ಲ ಟೀಮ್ನವರು ಕೂಡ. ಇದು ಕಾರ್ಯಕ್ರಮ ಆದ ತಕ್ಷಣ ನಿಮ್ಗೆ ಕರೆ ಮಾಡ್ತಾರೆ, ಮಾತಾಡ್ತಾರೆ ನಿಮ್ಮ ಹತ್ರ. ಫಸ್ಟ್ ಆಫ್ ಆಲ್ ನಿಮ್ಗೆ ಕಾರ್ ಸಿಕ್ಕಿರುವಂತಹ ಖುಷಿ ಇದೆಯಾ ಇಲ್ವಾ ಮೇಡಮ್? ಈಗ ಹೇಳಿ. ಅದು ಖುಷಿ ಇದೆ ಸರ್. ಖುಷಿ ಇದೆ ಅಲ್ಲ? ಹೌದು. ಸೊ ಹಾಗಾಗಿ ಈಗ ನೀವು ಮುಂದೆ ಕೂಡ ಏನಾದ್ರು ಸ್ಕೀಮ್ ಮಾಡಿದ್ರೆ ನೀವೆಲ್ಲ ಭಾಗವಹಿಸ್ತೀರಿ ಹಾಗಾದ್ರೆ? ಭಾಗವಹಿಸ್ತೀವಿ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಈ ಕರೆಗೋಸ್ಕರ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್, ಒಂದು ಕರೆ ಮಾಡಿದಾಗ ನಮಗೆ ತಿಳಿದು ಬರುತ್ತೆ ಅಂತಂದರೆ ಕೆಲವರು ನಂಬುವುದಿಲ್ಲ ಇದು ನಿಜವ ಹೌದಾ ಅಲ್ವ ಅಂತ. ಅಂದರೆ ಈಗ ಕರೆಗಳು ಸಾಕಷ್ಟಾಗಿದೆ. ಅದು ಗೆದ್ದಿದ್ದೀರಿ, ಇದು ಗೆದ್ದಿದ್ದೀರಿ, 10 ಲಕ್ಷ ಗೆದ್ದಿದ್ದೀರಿ, 50 ಲಕ್ಷ ಗೆದ್ದಿದ್ದೀರಿ ಅಂತ ಯಾವುದು ಸತ್ಯ ಇರೋದಿಲ್ಲ. ಈಗ ನಾವು ಸತ್ಯ ಕರೆ ಮಾಡಿದ್ರು ಜನ ನಂಬುವುದಿಲ್ಲ. ಆದರೂ ಕೂಡ ಲಕ್ಷ್ಮಣ್ ಅವರಿಗೆ ಹೃದಯಾಂತರಾಳದ ಅಭಿನಂದನೆಗಳನ್ನು ಎಲ್ಲ ತಂಡದ ಪರವಾಗಿ ಸಮರ್ಪಿಸಿಕೊಳ್ತಿದ್ದೇವೆ. ಯಾಕಂದರೆ ಅವ್ರು ಗೆದ್ದಿದ್ದಾರೆ ಮಾರುತಿ ಆಲ್ಟೋ 800. ಅವರ ಈ ಕಾರ್ನಲ್ಲಿ ಪ್ರಯಾಣ ಸುಖಕರವಾಗಿರಲಿ ಅನ್ನೋದು ನಮ್ಮೆಲ್ಲರ ಆಸೆ. ಅವರ ಫೋಟೋಸ್ಗಳನ್ನು ನಾವು ನೆಕ್ಸ್ಟ್ ಮುಂದಿನ ಕಂತಿನ ಡ್ರಾದಲ್ಲಿ ನಾವು ಖಂಡಿತವಾಗಿ ನೋಡ್ಬೋದು. ನಮ್ಮ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತಲೂ ಮುಂಚೆ ಮತ್ತೊಮ್ಮೆ ನಿಮ್ಮ ಕನಸಿನ ಮನೆಯನ್ನು ನಿಮಗೆ ನಾವು ತೋರಿಸಬೇಕು. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಆರ್ ಟೀಮ್, ಒಂದು ಬಾರಿ ಮನೆಯನ್ನು ಮತ್ತೊಮ್ಮೆ ತೋರಿಸಿ. ಈ ಮನೆಯ ತಯಾರಿ ಆಗ್ತಾ ಇದೆ. ನಿಮ್ಮ ಕನಸಿನ ಮನೆಗೆ ಈಗಾಗಲೇ ಫೌಂಡೇಶನ್ ಆಗಿದೆ. ಇನ್ನು ಕೆಲಸಗಳು ಖಂಡಿತವಾಗಿ ಭರದಿಂದ ಸಾಗ್ತಾ 18ನೇ ತಿಂಗಳ ಕೊನೆಗೆ ಕನಸಿನ ಮನೆ ಖಂಡಿತವಾಗಿ ತಯಾರಾಗಿರ್ತದೆ. ಲಕ್ಷ್ಮಣ್ ಅವರಿಗೆ ಮತ್ತೊಮ್ಮೆ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ ಸ್ಕೀಮಿನ 12 ತಿಂಗಳು ಕಳೆದು ಹೋಗಿದೆ. ಇನ್ನಿರೋದು ಖಾಲಿ 6 ತಿಂಗಳು ಮಾತ್ರ. ನಮಗೂ ಬೇಜಾರು 6 ತಿಂಗಳ ನಂತರ ಎಂತ ಅಂತ. ಆದರೆ ಒಂದು ಸರ್ಪ್ರೈಸ್ ಒಂದಿಗೆ ಮತ್ತೆ ನಾವು ಬರ್ತೇವೆ. ಈ ಸ್ಕೀಮಂತೂ ಕೊನೆ ಆಗೋದಿಲ್ಲ. ಖಂಡಿತವಾಗಿ ಇದರ ಪಾರ್ಟ್ 2 ಪಾರ್ಟ್ 3 ಖಂಡಿತವಾಗಿ ಬರ್ತದೆ. ಇದು ನಿರಂತರವಾಗಿ ನಡೆಯುವಂಥ ಒಂದು ಸ್ಕೀಮ್ಗಳಲ್ಲಿ ಒಂದು ಅಂತ ನಾವು ಪ್ರಾಮಿಸ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಬೇಕು. ಅದಕ್ಕಿಂತಲೂ ಮುಂಚೆ ನಾನು ಅತಿಥಿಗಳಿಗೆ ನಜೀರ್ ಪೊಳ್ಳಿ ಅವರಿಗೆ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಿದ್ದೇನೆ ಎಲ್ಲ ತಂಡದ ಪರವಾಗಿ. ಆ್ಯಂಡ್ ಆಲ್ಸೋ ಫಿರೋಜ್ ಖಾನ್ ಸರ್, ಮುಜಾಫಿರ್ ಅಹಮದ್ ಆ್ಯಂಡ್ ಫಿಜಾ, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಂದ ಮಾಡಿಕೊಟ್ಟದ್ದಕ್ಕೆ. ಆ್ಯಂಡ್ ಆಲ್ಸೋ ಮುಂದಿನ ತಿಂಗಳು ಕಟ್ಟುವವರು ಮತ್ತೆ ಅದೇ ರಾಗ ಅದೇ ಹಾಡು 10ನೇ ತಾರೀಕಿನ ಒಳಗೆ ದಯವಿಟ್ಟು ಎಲ್ಲ ಒಂದು ಕಟ್ಟಿಬಿಡಿ ನಿಮ್ಮ ಕೂಪನ್ ಫೀಸನ್ನು. ಸೊ ದ್ಯಾಟ್ ನೀವು ಕೂಡ ಒಂದಷ್ಟು ಸರ್ಪ್ರೈಸ್ ಬಹುಮಾನಗಳನ್ನು ಖಂಡಿತವಾಗಿ ಗೆಲ್ಲಬಹುದು. ಚಿನ್ನದ ಉಂಗುರವನ್ನು ಕೂಡ ಗೆಲ್ಲಬಹುದು. ಇನ್ನು ಮುಂದೆ 6 ಬಹುಮಾನಗಳು ಅದ್ಧೂರಿಯಾಗಿದೆ. ಇದರ ನಂತರ ಆಕ್ಟಿವಾ ಸ್ಕೂಟರ್ ಕೂಡ ಇದೆ. ಸ್ಕೂಟರ್ನ ನಂತರ ನಮಗೆ ಸಿಗ್ತಾ ಇದೆ 70,000ಗಳ ವರ್ತ್ ಗಿಫ್ಟ್ ವೋಚರ್ ಕೂಡ ಇದೆ. ಅದರ ನಂತರ ಮತ್ತೊಮ್ಮೆ ಸ್ಕೂಟಿ ಇದೆ, ಮತ್ತು 80,000 ವರ್ತ್ ಇದೆ. ಅನಂತರ ಮತ್ತೆ ಒಂದು ಸ್ಕೂಟರ್ ಇದೆ. ಕೊನೆಗೆ ನೀವು ನಾವೆಲ್ಲರೂ ಕಾಯ್ತಿರುವಂತಹ ಕನಸಿನ ಮನೆಯನ್ನು ನಿಮಗೋಸ್ಕರ ಕೊಡಲಿಕ್ಕೆ ಇದ್ದೇವೆ. ಸೊ ಈ ಎಲ್ಲ ಬಹುಮಾನಗಳ ವಾರಸ್ದಾರರು ಯಾರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.
ಇವತ್ತಿನ ಕಾರ್ಯಕ್ರಮವನ್ನಂತೂ ನಾವಿಲ್ಲಿಗೆ ಮುಗಿಸಿದ್ದೇವೆ. ವಿಜೇತರಿಗೆಲ್ಲರಿಗೂ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ನೀವು ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು.